ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ನಮಸ್ತೆ. ನಮಸ್ತೆ. ಏನು ಹೆಸರು? ಅಕ್ಸಾನಾಸ್. ಅಕ್ಸಾನಾ. ಅಕ್ಸಾನಾಸ್. ಅಕ್ಸಾನಾ ಅಸ್ ಅಕ್ಸಾನಾಸ್. ಓಕೆ. ಯಾರಿಟ್ರಿ ಹೆಸರನ್ನ? ಅಮ್ಮ. ಅಮ್ಮವ. ಅಮ್ಮನ ಹೆಸರು? ಫಾತಿಮಾ. ಫಾತಿಮಾ. ಎಲ್ಲಿಂದ ಬಂದ್ಯಾ? ಚಿಟ್ಪಾಡಿ ಗೋಕಲ್ದಾಸ್ ಕಂಪೌಂಡ್. ಹೌದಾ, ಅದೆಲ್ಲಿ ಬರ್ತದೆ? ಗೋಕಲ್ದಾಸ್ ಕಂಪೌಂಡ್ ಅಪೋಸಿಟ್ ಹತ್ರ. ಎಲ್ಲಿ ಅಪೋಸಿಟ್? ಯಾವುದ್ರ ಅಪೋಸಿಟ್? ಮನೆಯ ನಿಮ್ಮ ಮನೆ ಅಪೋಸಿಟಾ? ಎಷ್ಟು ದೂರ ಉಂಟು ಮನೆಯಿಂದ ಸ್ಕೂಲಿಗೆ? 1 ಕಿಲೋಮೀಟರ್. 1 ಕಿಲೋಮೀಟರ್. ಹೇಗೆ ಹೋಗ್ತೀಯಾ 1 ಕಿಲೋಮೀಟರ್ ದೂರ? ನಡ್ಕೊಂಡು. ನಡ್ಕೊಂಡೇ ಹೋಗ್ತೀಯಾ? ನಡ್ಕೊಂಡು ಇಲ್ಲ ಆದರೆ ಸ್ಕೂಟಿಯಲ್ಲಿ. ಸ್ಕೂಟಿ ಬಿಡ್ತೀಯ ನೀನು? ಇಲ್ಲ. ಮತ್ತೆ ಯಾರು ಬಿಡೋದು ಸ್ಕೂಟಿ? ಮಾವ. ಮಾವ ಬಿಡೋದಾ? ಮಾವ ಸ್ಪೀಡ್ ಬಿಡ್ತಾರ ಸ್ಕೂಟಿ ಸ್ಲೋ ಬಿಡ್ತಾರಾ? ಒಂದೊಂದ್ಸರಿ ಸ್ಪೀಡ್ ಒಂದೊಂದ್ಸರಿ ಸ್ಲೋ. ನೀ ಬೈತೀಯಾ ಸ್ಪೀಡ್ ಬಿಟ್ಟಾಗ? ಇಲ್ಲ. ಮತ್ತೆ ನಿಂಗೆ ಖುಷಿ ಆಗ್ತದಾ? ಹಾಂ. ಮತ್ತೆ ಸ್ಲೋ ಬಿಟ್ಟಾಗಾದರೂ ಬೈತೀಯಾ? ಇಲ್ಲ. ಇಲ್ವಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ಅಜ್ಜಿ ಮನೆಯಲ್ಲಿ 3, ಇಲ್ಲಿ 5. ಇಲ್ಲಿ 5. ಅಜ್ಜಿ ಮನೆಯಲ್ಲಿ? ಅಜ್ಜ, ಅಜ್ಜಿ, ಚಿಕ್ಕಮ್ಮ. ಅಜ್ಜಿ ಮನೆಯಲ್ಲಿ ಕೇಳಿದ್ದು ನಾನು. ಸುಳಿಕೇರಿ. ಅದೆಲ್ಲಿ ಬರ್ತದೆ? ಗೊತ್ತಿಲ್ವಾ? ನಿಂಗೆ ಏನು ಗೊತ್ತಿದೆ ಹೇಳು. ಏನು ಗೊತ್ತಿಲ್ವಾ? ನಗಾಡ್ಲಿಕ್ಕಾ? ಓ, ನೀನು ನಗಾಡೋದ್ರಲ್ಲೇ ಫೇಮಸ್ಸಾ? ಸ್ಕೂಲಲ್ಲಿ ಸಹ ನಗಾಡ್ತಾನೆ ಇರ್ತೀಯಾ? ಮತ್ತೇನು ಮಾಡ್ತೀಯಾ ಸ್ಕೂಲಲ್ಲಿ? ಮಾತಾಡ್ತೇನೆ, ಪಾಠ ಮಾತಾಡ್ತೀಯ ಸ್ಕೂಲಲ್ಲಿ? ಹಾಗಾದರೆ ಪನಿಷ್ಮೆಂಟ್ ಸಿಕ್ಕಿರ್ಬೋದು ತುಂಬ ಅಲ್ವಾ? ಇಲ್ಲ, ಅವರು ಕ್ಲಾಸ್ ಮೇಂಟೈನ್ ಮಾಡುವಾಗ ಸುಮ್ಮನೆ ಹೆಸರು ಬರೀತಾರೆ. ಅವರ ಫ್ರೆಂಡ್ಸ್ ಇದೆಯಲ್ಲ ಹೆಸರು ಬರೆಯಲ್ಲ, ಖಾಲಿ ನಮ್ಮದೇ ಬರೆಯೋದು ಅವರು ಎಲ್ಲ. ಓ, ನಿನ್ನೀಗ ಟಾರ್ಗೆಟ್ ಮಾಡ್ತಾರಾ ಸ್ಕೂಲಲ್ಲಿ? ಹಾಂ, ನನ್ನದು ಮಾಡಿದ್ದೆಲ್ಲ ಬರೀತಾರೆ. ಹೌದಾ? ನೀನು ಮಾತಾಡೋದಿಲ್ಲ ಸ್ಕೂಲಲ್ಲಿ, ಆದರೂ ಸಹ ನಿನ್ನ ಹೆಸರು ಬರೀತಾರಾ? ಒಂದೊಂದ್ಸತಿ ಮಾತಾಡ್ತೇನೆ, ಅವರು ಕ್ಲಾಸ್ ಮೇಂಟೈನ್ ಮಾಡುವಾಗ ಓದುವಾಗ ಸಹ ಬರೀತಾರೆ ಅವರು. ಓಕೆ. ಈಗ ಸಪೋಸ್ ನೀನೇ ಕ್ಲಾಸ್ ಲೀಡರ್ ಆದಿ ಅಂತ ಅನ್ಕೋ, ಹೇಗೆ ರಿವೆಂಜ್ ತಗೊಳ್ತೀಯಾ? ಯಾರು ಮಾತಾಡ್ತಾರೆ ಅವರದ್ದು ಹೆಸರು ಬರೀತೆ. ಜಾಸ್ತಿ ಮಾತಾಡಿದ್ರೆ ಪ್ಲೇಸ್ ಎಲ್ಲ ಹಾಕ್ತೆ. ಅವ್ರಿಗೆ ಬೈತೆ. ಕ್ಲಾಸ್ ಲೀಡರ್ ಆಗ್ಲಿಕ್ಕೆ ಅವಕಾಶ ಬಂದಿದ್ದಾ? ಯಾವಾಗ ಆಗಿದ್ದೆ ಕ್ಲಾಸ್ ಟೀಚರ್? ಸಾರಿ, ಕ್ಲಾಸ್ ಮಾನಿಟರ್. ಸೆಕೆಂಡ್ ಕ್ಲಾಸ್. ಸೆಕೆಂಡ್ ಕ್ಲಾಸಲ್ಲಿಯಾ? ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ತೀಯಾ? ಸೆಕೆಂಡ್. ಸೆಕೆಂಡ್ ಬೆಂಚಲ್ಲಿ ಸೆಕೆಂಡ್ ಪರ್ಸನಾ ಅಲ್ಲ ಫಸ್ಟ್ ಪರ್ಸನಾ? ಸೆಕೆಂಡಾ? ಇದು ಯಾವುದು ನಿಂದು ಮಾರ್ಕ್ಸ್ ತೆಗೆದ್ರಲ್ಲೆಲ್ಲ ಯಾರು ಫಸ್ಟ್? ತನಿಷಾ. ನೀನು ಅದರಲ್ಲಿ ಸಹ ಸೆಕೆಂಡಲ್ಲೇ ಇದೆಯಾ? ಯಾವಾಗ ಫಸ್ಟ್ ಪ್ಲೇಸಿಗೆ ಹೋಗಲಿಕ್ಕೆ? 5th ಸ್ಟ್ಯಾಂಡರ್ಡ್. ಓ, ಅಲ್ಲಿ ತನಕ ಕಷ್ಟ ಉಂಟಾ? ಯಾಕೆ ಈಗ ಕಷ್ಟ ಉಂಟಾ ನಿಮಗೆ ಸಬ್ಜೆಕ್ಟ್ಸ್? 5th ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ತಾನೇ ಕಷ್ಟ ಇರೋದು. ಈಗ ಸ್ವಲ್ಪ ಕಷ್ಟ ಇರ್ತದೆ, 5th ಸ್ಟ್ಯಾಂಡರ್ಡ್ಗೆ ಹೋಗುವಾಗ ತುಂಬ ಓದ್ತೆ. ಈಗ ಯಾಕೆ ಓದಬಾರ್ದಂತ ಉಂಟಾ ತುಂಬ? ಈಗ ಸಹ ಓದ್ಬೋದು ತಾನೆ? ಹೌದು, ಟೈಮ್ ಸಿಗಲ್ಲ. ಟೈಮ್ ಸಿಗೋದಿಲ್ಲ ಅಂತ ಕೆಲಸ ಏನು ಮಾಡ್ತೀಯ ಮನೆಯಲ್ಲಿ? ಅಮ್ಮ ಬೇಗ ಹೇಳ್ತಿದ್ರೆ ಎದ್ದೇಳಲಿಕ್ಕೆ ಆಗಲ್ಲ. ಓ, ನಮ್ಮನದ್ದು ಪ್ರಾಬ್ಲಮ್ ಅಲ್ಲ, ನಿಂದೇ ಪ್ರಾಬ್ಲಮ್ಮು. ಯಾಕೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ? ಅದು ಇನ್ನೊಂದು ದಿವಸ ಎಲ್ಲ ಮಸೂದಿಗೆ 5 ಗಂಟೆಗೆಲ್ಲ ಎದ್ದು ಹೋಗ್ತೀನಿ, ಇನ್ನೊಂದು ದಿವಸ ಎದ್ದೇಳಲಿಕ್ಕೆ ಆಗಲ್ಲ. ಓ, ಒಂದು ದಿವಸ ನೀನು 5 ಗಂಟೆಗೆ ಎದ್ರೆ ನೆಕ್ಸ್ಟ್ ಡೇ ನಿಮಗೆ 5 ಗಂಟೆಗೆ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟು ಗಂಟೆಗೆ ಮಲಗ್ತೀಯಾ? ನಾನು 9 o'clock. 9 ಗಂಟೆಗೆ ಮಲಗ್ತೀಯಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳೋದು? 6. 6 ಗಂಟೆಗೆ ಹೇಳ್ತೀಯಾ? 6 ಗಂಟೆಗೆ ಏನೆಲ್ಲ ಮಾಡ್ತೀಯಾ? ಬ್ರಷ್ ಮಾಡ್ತೆ, ಮತ್ತೆ ಸ್ನಾನ ಮಾಡಿ ಊಟ ಮಾಡ್ತೆ. ಓ, ಬೆಳಿಗ್ಗೆ ಊಟವಾ ನಿಮ್ಮ ಮನೆಯಲ್ಲಿ? ಹಾಂ. ತಿಂಡಿ ಮಾಡೋದಿಲ್ಲ? ಮತ್ತೆ ಮಧ್ಯಾಹ್ನ ಎಂತ ತಿಂಡಿ ತಿಂತೀರಾ? ಮಧ್ಯಾಹ್ನ ಸಹ ಊಟ, ಬೆಳಿಗ್ಗೆ ಸಹ ಊಟ, ರಾತ್ರಿ ಸಹ ಊಟ? ತಿಂಡಿ ಮಾಡ್ತಾರಾ? ತಿಂಡಿ ತಿಂತೀಯಾ? ಮತ್ತೆ ಬಟ್ಟೆ ಹಾಕೊಳ್ತೆ, ಸ್ಕೂಲಿಗೆ ರೆಡಿಯಾಗಿ ಹೋಗ್ತೆ. ಬಟ್ಟೆ ಹಾಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋಗ್ತೀಯಾ? ನೀನೇ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ತೀಯಲ್ಲ ಅಮ್ಮ ರೆಡಿ ಮಾಡಿರ್ತಾರಾ? ನಾನು ರೆಡಿ ಮಾಡೋದು. ನೀನೇ ರೆಡಿ ಮಾಡೋದು? ಅಮ್ಮನಿಗೇನು ಜಾಸ್ತಿ ಉಪದ್ರ ಕೊಡೋದಿಲ್ಲ ನೀನು? ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ?
ಪಾತ್ರೆ ಇಡುವಾಗ, ಕುಕ್ ಮಾಡುವಾಗ. ಎಂತ ಪಾತ್ರೆ ಇಡುವಾಗ ಎಂತ ಹೆಲ್ಪ್ ಮಾಡ್ತೀವಿ? ಪಾತ್ರೆ ಕೊಡ್ತೀಯಾ ತೆಗೆದು? ಹಾಂ, ಹೌದಾ? ಪಾತ್ರೆ ವಾಶ್ ಮಾಡೋಕೆ ಹೆಲ್ಪ್ ಮಾಡೋದಿಲ್ಲ? ಮಾಡ್ತೇವೆ ಒಂದೊಂದು ಸತಿ, ಅವ್ರು ಸಹ ಬೇಡ ಹೇಳ್ತಾರೆ. ನೀನು ಮಾಡಿದ್ರೆ ಉಪದ್ರ ಆಗ್ತದ ಅಂತವೇನಾ ಬೇಡ ಹೇಳೋದು? ಮನೇಲಿ ಉಪದ್ರ ಮಾಡ್ತೀಯಾ ತುಂಬ? ಎಂತ ಉಪದ್ರ ಜಾಸ್ತಿ ಮಾಡ್ತೀಯಾ? ಅವ್ರು ಒಂದು ಕೆಲಸ ಎಲ್ಲ ಇದ್ದರೆ ಅದೆಲ್ಲ ಬೀಳಿಸಿ 2 ಕೆಲಸ ಹಚ್ಚಿ ಬಿಡ್ತೇನೆ ಅವ್ರಿಗೆ. ಅದಕ್ಕೆ ನೀನು ಕೆಲಸ ಮಾಡೋದೇ ಬೇಡ ಅಂತ ಹೇಳ್ಕೊಂಡು ಅವರವರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಹೌದಾ? ಅಮ್ಮ ಏನು ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾರಾ ಅಲ್ಲ ಮನೇಲಿ ಇರ್ತಾರಾ? ಕೆಲಸಕ್ಕೆ ಹೋಗ್ತಾರೆ. ಏನು ಕೆಲ್ಸಕ್ಕೆ ಹೋಗ್ತಾರೆ? ಹೋಲ್ಸೇಲ್ ಅಂಗಡಿ. ಹೌದಾ? ಅದೆಲ್ಲಿ? ಅದು ಬೀಡಿಂಗುಡ್ಡೆ ಹತ್ತಿರ. ಬೇಳೆ, ಚಾಕ್ಲೇಟ್, ಬಿಸ್ಕಿಟ್ ಎಲ್ಲ ಸಿಗ್ತದೆ. ಓ, ಹಾಗಿದ್ರೆ ನಿಂಗೆ ಡೈಲಿ ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ಬರ್ತದೆ ಹೇಳು ಮನೆಗೆ? ಹಾಂ, ಒಂದೊಂದು ಸತಿ. ಒಂದೊಂದು ಸಲ. ನಿಂದು ಫೇವ್ರೆಟ್ ಚಾಕ್ಲೇಟ್ ಯಾವುದು? ಕಿಂಡರ್ ಜಾಯ್. ಕಿಂಡರ್ ಜಾಯ್. ಮತ್ತು ತಿಂಡಿ? ದೋಸೆ. ದೋಸೆ. ಎಲ್ಲ ದೋಸೆ ಇಷ್ಟ ಆಗ್ತದಾ ಅಲ್ಲ ಪರ್ಟಿಕ್ಯುಲರ್ ಇದೇ ದೋಸೆ? ಮಸಾಲೆ ದೋಸೆ? ಮಸಾಲೆ ದೋಸೆ. ಮಸಾಲೆ ದೋಸೆ. ಮಸಾಲೆ ದೋಸೆಲಿ ಏನು ಸ್ಪೆಷಲ್ ಬೇರೆ ದೋಸೆಗಿಂತ? ಅದರಲ್ಲಿ ಮಸಾಲ ಚೆಂದ ಇರ್ತದೆ ಅದರದ್ದು. ಓ, ಮಸಾಲೆ ದೋಸೆಯಲ್ಲಿ ಮಸಾಲೆ ಚೆಂದ ಇರ್ತದೆ. ಅದು ಕ್ರಿಸ್ಪಿ ಇರ್ತದೆ. ಮನೇಲಿ ಮಾಡೋದಿಲ್ವಾ ಮಸಾಲೆ ದೋಸೆ? ಮಾಡ್ತಾರೆ. ಮನೆಯದ್ದು ಒಳ್ಳೆ ಆಗ್ತದೆ ನಿಂಗೆ ಹೋಟೆಲದ್ದು ಒಳ್ಳೆ ಆಗ್ತದಾ? ಮನೆಯದು. ಮನೆಯದ್ದೇ. ಹಾಂ. ಮತ್ತು ಹೋಟೆಲ್ ಫುಡ್ ಯಾವ್ದು ನಿಂಗೆ ತುಂಬ ಇಷ್ಟ? ಹೋಟೆಲಲ್ಲಿ ಕೇಕ್. ಕೇಕ್. ಹಾಂ, ಮನೆಯಲ್ಲಿ ಮಸಾಲೆ ದೋಸೆ. ಹೋಟೆಲಿಗೆ ಹೋದ್ರೆ ಬೇರೆ ಏನು ತಿನ್ನೋದಿಲ್ಲ, ಕೇಕ್ ಮಾತ್ರ ತಿನ್ನೋದಾ? ಕೇಕ್, ಐಸ್ ಕ್ರೀಮ್, ನೂಡಲ್ಸ್ ಎಲ್ಲ ತಿಂತೀಯಾ? ಜಾಸ್ತಿ ಯಾವ್ದು ಆರ್ಡ್ರ್ ಮಾಡು ನೀನು ಹೋದಾಗ? ಕೇಕ್. ಕೇಕ್. ಯಾವ ಹೋಟೆಲ್ಗೆ ಹೋಗೋದು ಜಾಸ್ತಿ ನೀನು? ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ? ಊರಲ್ಲಿ ಜಾಸ್ತಿ ಹೋಗ್ತೇವೆ ಹರಿಪ್ರಿಯ ಹೋಟೆಲಿಗೆ. ಮತ್ತು ಅಮ್ಮ ಕರ್ಕೊಂಡು ಹೋಗೋದು ಜಾಸ್ತಿಯಾ ಅಥವಾ ಅಜ್ಜಿ ಯಾರಾದರೂ ಕರ್ಕೊಂಡು ಹೋಗ್ತಾರಾ ಹೋಟೆಲ್ಗೆ? ಅಮ್ಮ. ಅಮ್ಮ. ಅಜ್ಜಿ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾರಾ? ಇಲ್ಲ. ಇಲ್ವಾ? ಅಜ್ಜಿ ಏನು ಮಾಡ್ತಾರೆ ಮನೆಯಲ್ಲಿ? ಅವರು ಕುತ್ಕೊಳ್ತಾರೆ, ಒಂದೊಂದ್ಸಲ ಕೆಲಸ ಮಾಡ್ತಾರೆ. ಹೊಸ ಮನೆ ಮಾಡ್ತಿದ್ದಾರೆ. ಎಲ್ಲಿ ಮಾಡ್ತಿದ್ದಾರೆ ಹೊಸ ಮನೆ? ಊರಲ್ಲಿ. ಯಾವ ಊರು? ಹುಬ್ಳಿ. ಓ, ನೀವು ಹುಬ್ಬಳ್ಳಿಯಾ ಬೇಸಿಕಲಿ? ಇಲ್ಲಿ ಬಂದು ಸ್ಟೇ ಆದದಾ? ಹಾಗೆ. ಸ್ಕೂಲ್ ಯೂನಿಫಾರ್ಮ್ ಯಾವ ಕಲರ್? ಪಿಂಕ್ ಕಲರ್. ಮಂಡೇ ಪಿಂಕ್ ಕಲರ್, ಟ್ಯೂಸ್ಡೇ ಬ್ಲೂ, ಸ್ಯಾಟರ್ಡೇಗೆ ಕಲರ್ ಡ್ರೆಸ್. ಹೌದಾ? ಈಗ ಇದೇ ಕಲರ್ ಒಂದು ದಿವಸ ಯಾವತ್ತಾದ್ರೂ ಮಿಸ್ ಆಗಿ ಕಲರ್ ಚೇಂಜ್ ಮಾಡ್ಕೊಂಡು ಹೋಗಿದ್ಯಾ ಯೂನಿಫಾರ್ಮ್ ಅದು? ಇಲ್ಲ. ಅದೆಲ್ಲ ಯಾರು ಅಮ್ಮನೇ ಮೇಂಟೈನ್ ಮಾಡ್ತಾರಾ? ಹಾಂ. ಹೋಮ್ವರ್ಕಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಹೋಮ್ವರ್ಕಿಗೆ ಅಕ್ಕ ಇಲ್ಲಾದರೆ ಅಮ್ಮ. ಅಕ್ಕ ಇದ್ದಾಳಾ? ಹಾಂ. ಅಕ್ಕ ಏನು ಮಾಡ್ತಾಳೆ? ಅಕ್ಕ ಶಾಲೆಗೆ ಹೋಗ್ತಾರೆ, 7th ಕ್ಲಾಸ್. ಓ, ನೀನು ಶಾಲೆ ಹೋಗೋದಿಲ್ವಾ? ಹೋಗ್ತೆ. ನೀನು ಶಾಲೆಗೆ ಹೋಗೋದು ಯಾಕೆ ಆ್ಯಕ್ಚುಲಿ? ಓದಲಿಕ್ಕೆ, ಬರೀಲಿಕ್ಕೆ, ಮತ್ತು ಚಂದ ಕಲೀಲಿಕ್ಕೆ. ಯಾಕೆ ಮನೇಲಿದ್ದು ಕಲೀಲಿಕ್ಕೆ ಆಗೋದಿಲ್ವಾ? ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ಮನೆಯಲ್ಲಿ ಟೈಮ್ ಸಿಗಲ್ಲ. ಅಮ್ಮ ಕೆಲಸಕ್ಕೆ ಹೋಗ್ತಾರೆ, ಮಾವ ಕೆಲಸಕ್ಕೆ ಹೋಗ್ತಾರೆ, ಅದಕ್ಕೆ. ಅದಕ್ಕೆ ಸ್ಕೂಲಿಗೆ ಹೋಗೋದಾ? ನಿಮಗೆ ಸ್ಕೂಲ್ ಇಷ್ಟ ಆಗ್ತದಾ ಮನೆ ಇಷ್ಟ ಆಗ್ತದಾ? ಸ್ಕೂಲ್. ಸ್ಕೂಲಲ್ಲಿ ಯಾರು ನಿಂದು ಮೋಸ್ಟ್ ಫೇವ್ರೆಟ್ ಟೀಚರ್? ವಿನಯ ಟೀಚರ್. ಯಾಕೆ ಅವ್ರ ಫೇವ್ರೇಟಾ? ಅವ್ರು ಕನ್ನಡ ಪಾಠ ಚಂದ ಮಾಡ್ತಾರೆ. ಹೌದಾ? ಬೇರೆ ಯಾವ ಟೀಚರ್ಸ್ ಒಳ್ಳೆ ಪಾಠ ಮಾಡೋದಿಲ್ವಾ? ಇಂಗ್ಲೀಷ್ ಟೀಚರ್ ಮಾಡ್ತಾರೆ, ಒಂದೊಂದ್ಸಲ ಅವ್ರು ಖಾಲಿ ಓದಿಸೋದೇ ಮಾಡೋದು. ಅದಕ್ಕೆ ನಿಂಗೆ ಅವ್ರು ಇಷ್ಟ ಆಗೋದಿಲ್ವಾ? ಕನ್ನಡ ಟೀಚರ್ ಏನು ಸ್ಪೆಷಲ್ ಮಾಡ್ತಾರೆ? ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಡ್ಯಾನ್ಸಿಂಗ್ ಎಲ್ಲ ಕಲಿಸ್ತಾರೆ. ಓ, ನೀನೀಗ ಡ್ಯಾನ್ಸ್ ಮಾಡ್ತೀಯಾ? ನಿಂಗೆ ಯಾವುದು ಫೇವ್ರೆಟ್ ಡ್ಯಾನ್ಸ್? ಭರತನಾಟ್ಯವಾ, ಕಥಕಳಿಯಾ, ಕೂಚಿಪುಡಿಯಾ, ಬ್ರೇಕ್ ಡ್ಯಾನ್ಸಾ? ನಾರ್ಮಲ್ ಡ್ಯಾನ್ಸ್. ನಾರ್ಮಲ್ ಡ್ಯಾನ್ಸಾ? ಯಾವುದು ಹೀರೋಯಿನ್ ಫೇವ್ರೆಟ್ ನಿಂದು? ನೋರಾ. ನೋರವಾ? ಅವಳ ಥರ ಡ್ಯಾನ್ಸ್ ಮಾಡೋಕ್ಕೆ ಬರ್ತದಾ? ಹಾಂ. ಗೊತ್ತುಂಟಾ? ಯಾವುದೆಲ್ಲ ಮೂವಿಗೆ ಹೋಗಿದ್ಯಾ ಇಲ್ಲಿ ತನಕ? ಯಾವ್ದು ಸಹ ಇಲ್ಲ. ಮೂವಿ ಹೋಗ್ಲಿಲ್ವಾ? ಮನೇಲಿ ಮನೆಯಲ್ಲಿ ಮಾತ್ರ ನೋಡೋದು. ಕನ್ನಡ ಮೂವಿ ನೋಡಿದ್ಯಾ? ಇಲ್ಲ. ಮತ್ತು ಹಿಂದಿ ಮಾತ್ರ ನೋಡೋದಾ? ಹಾಂ. ಯಾರು ನಿಂದು ಫೇವ್ರೆಟ್ ಹೀರೋ? ಟೈಗರ್ ಶ್ರಾಫ್. ಹೌದಾ? ಅವನು ಏಕೆ ನಿಂಗೆ ಇಷ್ಟ? ಅವ್ನು ಡ್ಯಾನ್ಸ್ ಮಾಡೋದು ಇಷ್ಟವೇ ಅಲ್ಲ ಅವನ ಫೈಟಿಂಗ್ ಎಲ್ಲ ಇಷ್ಟ ಆಗ್ತದಾ? ಡ್ಯಾನ್ಸ್. ಡ್ಯಾನ್ಸಾ? ಅವನ ಮೂವಿ ಯಾವುದೆಲ್ಲ ನೋಡಿದ್ಯಾ? ಭಾಗಿ, ಭಾಗಿ 3, ಮತ್ತು ಅದು ಚಮ್ ಚಮ್ ಅಂದರೆ ಸಾಂಗ್ ಉಂಟು ಅದರಲ್ಲಿ. ಇಷ್ಟೇ. ಫ್ಲೈಯಿಂಗ್ ಜೆಟ್. ಸೀರಿಯಲ್ಸ್ ಎಲ್ಲ ನೋಡ್ತೀಯಾ?
ಇಲ್ಲ. ಮನೇಲಿ ಫ್ರೀ ಇದ್ದಾಗ ಏನು ಮಾಡ್ತೀಯಾ? ಆಟ ಆಡೋದು, ಡ್ರಾಯಿಂಗ್, ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಏನು ಆಟ ಆಡ್ತೀಯಾ? ಟೀಚರ್. ಟೀಚರ್ ಆಟವೇ ಆಡೋದಾ? ಏನು ಮಾಡ್ತಾರೆ ನಿನ್ನ ಟೀಚರ್? ಕಲಿಸ್ತಾರೆ ಚೆನ್ನಾಗಿ. ಯಾರಿಗೆ ಕಲಿಸ್ತಾರೆ ಟೀಚರ್? ನೀನು ಒಬ್ಬಳೇ ಇರುತ್ತಾನೆ ಮನೆಯಲ್ಲಿ, ಗೋಡೆಗೆ ಪಾಠ ಮಾಡಬೇಕು. ಇಲ್ಲ, ಅಕ್ಕಗೆ. ಓ, ಅಕ್ಕನಿಗೆ ಪಾಠ ಮಾಡೋದಾ ನೀನು? ಅಕ್ಕ ನಿನ್ನ ಪಾಠ ಕೇಳ್ತಾಳಾ? ಹಾಂ. ಗಲಾಟೆ ಮಾಡೋದಿಲ್ವಾ? ಇಲ್ಲ. ಸುಮ್ಮನೆ ಕುತ್ಕೊಂಡು ಕೇಳ್ತಾಳ ಅಂತ. ಸಪೋಸ್ ಅವಳು ಗಲಾಟೆ ಮಾಡಿದ್ರೆ ಏನು ಮಾಡ್ತೀಯಾ? ನಾ ಬೈತೆ. ಎಂತ ಬೈತೀಯಾ? ನಿಂಗೆ ಕೇಳಲಿಕ್ಕೆ ಆಗಲ್ಲವ, ಮತ್ತೆ ಆಟ ಆಡೋದು ಯಾಕೆ ನಾವು ಅಂತ. ಒಮ್ಮೆ ಬೈ ನೋಡುವ. ನಿಂಗೆ ಕೇಳಲಿಕ್ಕೆ ಆಗಲ್ವಾ, ಯಾಕೆ ಆಟ ಆಡೋದು ನಾವು? ಆಟ ಆಡೋದಾ? ಓಕೆ, ಆಟ ಆಡೋದನ್ನು ಅವಳು ಕೇಳಬೇಕು. ಈಗ ಇಂಗ್ಲೀಷಲ್ಲಿ ಬೈತೀಯ, ಕನ್ನಡದಲ್ಲಿ ಬೈತೀಯಾ? ಹಿಂದಿ. ಹಿಂದಿಯಲ್ಲಿ ಬೈತೀಯಾ? ಬೈ ನೋಡು ಒಮ್ಮೆ. तुझे खेलने नहीं आता क्या, मारू क्या? ಹೊಡೆದಿದ್ಯಾ ಇಲ್ಲಿ ತನಕ? ಹಾಂ. ಹೊಡೆದಿದ್ಯಾ ಅಕ್ಕನಿಗೆ? ಹಾಂ. ಅವಳು ರಿಟರ್ನ್ ಹೊಡೆದಿದ್ದಾಳ? ಹಾಂ. ಎಂತ ಮಾಡ್ತೀರಾ ಆಗ? ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಅಕ್ಕ ಅಮ್ಮ ಬೈತಾರೆ, ಇಬ್ಬರಿಗೆ ಸಹ ಬೈತಾರೆ. ಒಂದೊಂದ್ಸಲಿ ನಾವು ಬೈತೇವೆ, ಒಂದೊಂದ್ಸಲಿ ಅವ್ರು ಬೈತಾರೆ. ನೀನು ಬೈತೀಯ, ಅವ್ರು ಸಹ ಬೈಯೋದೆ, ಎಲ್ಲ ಬೈಯೋರೇ ಇರೋದು ಅಲ್ವಾ? ಮನೇಲೆಂತ ಜಗಳವೇ ಆಗ್ತಿರ್ತದಾ? ಒಂದೊಂದ್ಸತಿ. ಅಕ್ಕಪಕ್ಕದವರೆಲ್ಲ ಬಂದು ಕೇಳ್ತಾರಾ ಏನು ಜಗಳ ಅಂತ? ಅವ್ರಿಗೆ ಗೊತ್ತುಂಟು ನಾವು ಜಗಳ ಮಾಡ್ತೇವೆ, ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರಲ್ಲ. ಓ, ಹಾಗಿದ್ರೆ ಫುಲ್ ಫೇಮಸ್ ಜಗಳ ಫ್ಯಾಮಿಲಿ ಅಂತವೇ. ಸ್ಕೂಲಲ್ಲಿ ಸಹ ಹಾಗೆ ಜಗಳ ಮಾಡ್ತಿರ್ತೀಯಾ? ಇಲ್ಲ. ಇಲ್ಲ, ಸ್ಕೂಲಲ್ಲಿ ಸೈಲೆಂಟ್ ಆಗಿರ್ತೀಯಾ? ಹಾಂ. ಫ್ರೆಂಡ್ಸಿಗೆಲ್ಲ ಬೈಯೋದಿಲ್ವಾ? ಇಲ್ಲ, ಒಂದೊಂದ್ಸತಿ ಅವ್ನು ನನಗೆ ಬೈದರೆ ಬೈತೆ. ಹೌದಾ? ಯಾರು ಬೈದಿದ್ದಾರೆ ನಿಂಗೆ ಇಲ್ಲಿ ತನಕ? ವಂಶಿಕಾ. ಹೌದಾ? ಯಾಕೆ ಬೈದದ್ದವಳು? ಅಲ್ಲಿ ಸುಮ್ಮನೆ ಬೈತಾರೆ. ಒಂದ್ಸತಿ ಪೆನ್ಸಿಲ್ ಇತ್ತು, ಅದು ನನ್ನದಿತ್ತು, ಅವಳದಂತ ಚೀರ್ತಿದ್ದಾಳೆ, ಅದಕ್ಕೆ ಬೈದೆ. ಅದಕ್ಕೆ ನೀನು ಬೈದ್ಯಾ? ಹಾಗಿದ್ರೆ ನೀನು ಜೋರಿದ್ಯಾ ಅಂತೇಳಿ ಆಯಿತು ಅಲ್ವಾ? ಲೇಡಿ ಡಾನ್. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ, ಲೇಡಿ ಡಾನ್ ಹೇಗೆ ಜಗಳ ಮಾಡ್ತಾಳೆ ಮನೆಯಲ್ಲಿ? ಬೈಯೋದು, ಹೊಡೆಯೋದೆಲ್ಲ ಮಾಡ್ತೆ. ಬೈಯೋದು, ಹೊಡೆಯೋದು ಎಲ್ಲ ಮಾಡ್ತೀಯಾ? ಜಾಸ್ತಿ ಪೆಟ್ಟು ತಿಂದವ್ರು ಯಾರು ನಿನ್ನ ಹತ್ರವ? ಅಕ್ಕ. ಅಕ್ಕವೇಯಾ? ಮತ್ತೆ ಅಕ್ಕನನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯ? ಈಗ ಅಷ್ಟೆಲ್ಲ ಪೆಟ್ಟು ಹೊಡಿತಿ, ಬೈತಿ, ಮತ್ತೆ ಅವಳು ನಿನ್ನ ಹತ್ರ ಮಾತಾಡ್ತಾಳಾ? ಇಲ್ಲ ತಾನೆ? ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಅವಳೇ ಬಂದು ಮಾತಾಡ್ತಾಳೆ ಒಂದೊಂದ್ಸತಿ. ಇರಲಿ, ಪಾಪ ತಂಗಿಯಲ್ಲ ಅಂತ ಅವಳು ಅಡ್ಜಸ್ಟ್ ಆಗಿ ಬರ್ತಾಳ ಅಂತಲ್ವಾ? ಹಾಂ. ಹೌದು, ನಿಂದು ಬರ್ತ್ಡೇ ಯಾವಾಗ? May 2. May 2ಆ? ಹೇಗೆ ಇರ್ತದೆ ಸೆಲೆಬ್ರೇಷನ್ಸ್ ಎಲ್ಲ? ಚಂದ ಇರ್ತದೆ. ಚಂದ ಇರ್ತದಾ? ಹೇಗೆ ಚಂದ ಅಂದರೆ? ಕೇಕ್ ಎಲ್ಲ ತರ್ತಾರೆ, ಗಿಫ್ಟ್ ಎಲ್ಲ ಕೊಡ್ತಾರೆ. ನಿಂದು ಫೇವ್ರೆಟ್ ಕೇಕ್ ಯಾವುದು? ಚಾಕ್ಲೇಟ್. ಚಾಕ್ಲೇಟಾ? ಅದೇ ಕೇಕ್ ತರ್ತಾರಾ? ಒಂದೊಂದ್ಸಲಿ ಬೇರೆ ಬೇರೆ ತರ್ತಾರೆ. ನಿಂದು ವೆಕೇಷನ್ ಟೈಮಲ್ಲಿ ಬರ್ತದಲ್ಲ ಬರ್ತ್ಡೇ? ಹಾಂ. ಸೊ ನಿಮಗೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಅವಕಾಶವೇ ಬರೋದಿಲ್ಲ, ಬೇಜಾರುಂಟಾ? ಹಾಂ. ಹೌದಾ? ಮತ್ತು ನಿನ್ನ ಮನೆ ಹತ್ರದವರಿಗೆ ಮಾತ್ರ ಎಂತ ಚಾಕ್ಲೇಟ್ ಎಲ್ಲ ಕೊಡ್ತೀಯಾ? ಆಚೆ ಬಂದು ಕೇಕ್ ತಿಂತಾರೆ. ತಿಂತಾರಾ? ಚಾಕ್ಲೇಟ್ ತಿನ್ನೋದಿಲ್ವಾ? ತಿಂತಾರೆ. ಇಲ್ವಾ? ತಿಂತಾರಾ? ಸರಿ, ನಿಂದು ಫ್ರೆಂಡ್ಸ್ ಯಾರಾದರೂ ಗಿಫ್ಟ್ ಮಾಡಿದಾರಾ ಬರ್ತ್ಡೇಗೆ? ಅವ್ರು ಖಾಲಿ ಪೇಪರಿಂದ ಗಿಫ್ಟ್ ಮಾಡೋದು, ಬರೆದು. ಬೇರೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಪೆನ್ಸಿಲ್ ಬೇಕಿತ್ತಾ? ಪೆನ್ ಬೇಕಿತ್ತಾ? ಅದು ಅಕ್ಕದ ಕ್ಲಾಸಲ್ಲಿ ಆದರ್ಶ್ ಮತ್ತು ಆಯುಷ್ ಅಂತ ಅಣ್ಣ ಇದ್ದಾರೆ, ಅವ್ರು ಕೊಡ್ತಾರೆ. ಮತ್ತೆ ಎಲ್ಲ ನಿಮಗೆ ಪೇಪರ್ ಗಿಫ್ಟೇ ಮಾಡುದಾ? ಎಲ್ಲ ಇಟ್ಕೊಂಡಿದ್ಯಾ? ಎಲ್ಲ ಬಿಸಾಡಿದ್ಯಾ ಪೇಪರ್ ಗಿಫ್ಟ್ ಯಾರಿಗೆ ಬೇಕು ಅಂತ ಹೇಳ್ಕೊಂಡು? ಬಿಸಾಡಿದೆ. ಓ, ಬಿಸಾಡಿದ್ಯಾ? ನಿಮಗೆ ಪೇಪರ್ ಗಿಫ್ಟ್ ಆಗಿದೆ ಇಷ್ಟ ಆಗೋದಿಲ್ಲ, ನಿಮಗೆ ದೊಡ್ಡ ದೊಡ್ಡ ಗಿಫ್ಟ್ ಬೇಕಲ್ಲ? ಅಮ್ಮ ಏನು ಗಿಫ್ಟ್ ಮಾಡಿದ್ದಾರೆ? ಡ್ರೆಸ್ಸಾ? ನಿಮಗೆ ಅಮ್ಮ ಕೊಟ್ಟದ್ದು ಫೇವ್ರೆಟ್ ಡ್ರೆಸ್ ಯಾವುದು? ಇದೇ ಫೇವ್ರೇಟ್. ಇದು ಯಾವ ಕಲರ್? ವೈಟ್. ಮತ್ತು ಅದರಲ್ಲಿ ಬೇರೆ ಬೇರೆ ಡಿಸೈನ್ ಎಲ್ಲ ಉಂಟು? ಹಾಂ, ವೈಟ್, ಬ್ರೌನ್, ಗ್ರೀನ್. ನಿಂದು ಫೇವ್ರೆಟ್ ಕಲರ್? ಬ್ಲೂವಾ? ಎಷ್ಟು ಬ್ಲೂ ಕಲರ್ ಡ್ರೆಸ್ ಇದೆ? ಒಂದೇ ಇರೋದು ಫೇವ್ರೇಟ್ ಆಗಿ? ಒಂದೇ ಕಲರ್, ಅದೇ ಒಂದೇ ಡ್ರೆಸ್ ಇಟ್ಕೊಂಡಿದ್ಯಾ? ಯಾಕೆ ಅಮ್ಮನಿಗೆ ಇಷ್ಟ ಇಲ್ವಾ ಬ್ಲೂ ಕಲರ್ ಅಂದರೆ? ಇಷ್ಟ. ಅವ್ರು ಒಂದೇ ಬ್ಲೂ ಕಲರ್ ಡ್ರೆಸ್ ಕೊಡಿಸಿದ್ದಾರೆ. ನೀ ಆಟ ಮಾಡಬೇಕು, ನಂದು ಫೇವ್ರೇಟ್ ಕಲರ್ ಬ್ಲೂ, ನನಗೆ ಬ್ಲೂವೇ ಡ್ರೆಸ್ ಬೇಕು ಅಂತ. ಇನ್ನು ಹಾಗೆ ಮಾಡಾಯ್ತಾ? ಆಟ ಮಾಡು ಮನೆಯಲ್ಲಿ. ಹಾಂ. ಆಯಿತಾ?
ಹೌದು, ನೀ ಮೇಕಪ್ ಎಲ್ಲ ಮಾಡ್ತೀಯಂತೆ? ಹಾಂ, ಹೇಗೆ ಮಾಡ್ತೀಯ ಮೇಕಪ್? ಫೌಂಡೇಶನ್, ಫಸ್ಟಿಗೆ ಫೌಂಡೇಶನ್ ಹಾಕ್ತೀಯಾ? ಹಾಂ. ಪೌಡರ್, ಲಿಪ್ಸ್ಟಿಕ್, ಕಾಜಲ್, ಮಸ್ಕಾರ. ನೀನೀಗ ಕಾಜಲ್ ಹಾಕಿದ್ಯಾ? ಹಾಂ, ಮಸ್ಕರ ಎಲ್ಲಿ ಹಾಕಿದ್ಯಾ? ಅದು ಕಾಣಿಸ್ತಿಲ್ಲ, ನಾವು ತರಲಿಲ್ಲ. ಓ ಹಾಗೆ, ಬರುವಾಗ ಲೇಟ್ ಆಯಿತಾ? ಹಾಂ, ಎಷ್ಟು ಗಂಟೆಗೆ ಎದ್ದಿ ಇವತ್ತು? ಇವತ್ತು 8. ಓ ಹಾಗೆ ಲೇಟ್ ಆಯಿತು, ಅದಕ್ಕೆ ನಿಮಗೆ ಮಸ್ಕರ ಎಲ್ಲ ಹಾಕ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲಾಂದರೆ ನೀವು ಮಸ್ಕರ ಎಲ್ಲ ಹಾಕೊಂಡು ಹೋಗ್ತೀಯಾ? ಹಾಂ, ಡೈಲಿ ಸ್ಕೂಲಿಗೆ ಹೋಗೋ ಹೇಗೆ ಮೇಕಪ್ ಮಾಡ್ತೀಯಾ? ಪೌಡರ್ ಹಚ್ಚಿದೆ ಮತ್ತು ಕಾಜಲ್. ಪೌಡರ್ ಮತ್ತು ಕಾಜಲ್, ಲಿಪ್ಸ್ಟಿಕ್ ಎಲ್ಲ ಹಾಕ್ಲಿಕ್ಕಿಲ್ಲ ಅಲ್ಲ? ಇಲ್ಲ. ಹಾಕೊಂಡು ಹೋಗಿದ್ಯಾ ಇಲ್ಲಿ ತನಕ ಸ್ಕೂಲಿಗೆ? ಇಲ್ಲ. ಲಿಪ್ಸ್ಟಿಕ್ ಎಲ್ಲ ಹಾಕ್ಲಿಲ್ವಾ? ಇಲ್ಲ. ಸಾರಿ ಎಲ್ಲ ಉಟ್ಟಿದ್ಯಾ? ಇಲ್ಲ, ಖಾಲಿ ಕಲರ್ ಡ್ರೆಸ್ ಅಷ್ಟೇ. ಈಗ ಸಾರಿ ಎಲ್ಲಿ ಸಹ ಉಡಲೇ ಇಲ್ಲ? ಇಲ್ಲ. ಖಾಲಿ ಸಲ್ವಾರ್ ಎಲ್ಲ ಮಾತ್ರ ಹಾಕಿದ್ದೆ, ಸಲ್ವಾರು ಗೌನು ಎಲ್ಲ ಮಾತ್ರ ಹಾಕಿದ್ದ? ಹಾಂ. ಸರಿ, ನೀನು ರೈನ್ಬೋ ನೋಡಿದ್ಯಾ? ರೈನ್ಬೋ ಇಲ್ಲ. ರೈನ್ಬೋ ನೋಡಲಿಲ್ವಾ? ಅದು ಖಾಲಿ ಪಿಕ್ಚರಲ್ಲಿ, ಫೋಟೋ ಅಲ್ಲಿ ಅಷ್ಟೇ ನೋಡಿದೆ. ನಿಜವಾಗಿ ನೋಡಲಿಲ್ವಾ? ಇಲ್ಲ. ಸರಿ, ರೈನ್ಬೋ ಹೇಗೆ ಇರ್ತದೆ ನೋಡಲಿಕ್ಕೆ? ಕಲರ್ ಕಲರ್ ಇರ್ತದೆ. ಹೌದಾ? ರೈನ್ಬೋ ಹಾಗೆ ಬರಲಿಕ್ಕೆ ಕಾರಣ ಎಂತ? ಗೊತ್ತಿಲ್ಲ. ಗೊತ್ತಿಲ್ವಾ? ಯಾವಾಗ ಬರ್ತದೆ ಯೂಶ್ವಲಿ ರೈನ್ಬೋ? ಮಳೆ ಮತ್ತು ಬಿಸಿಲು ಬರುವಾಗ ಬರ್ತದೆ. ಬರ್ತದೆ. ಸರಿ, ರೈನ್ಬೋಲಿ ಎಷ್ಟು ಕಲರ್ಸ್ ಇದೆ? 7. 7. ಯಾವುದೆಲ್ಲ? ಆರೆಂಜ್, ರೆಡ್, ಬ್ಲೂ, ಪರ್ಪಲ್, ವೈಲೆಟ್, ಯೆಲ್ಲೋ, ಗ್ರೀನ್. ಗ್ರೀನಾ? ಸರಿ, ನಮ್ಮದು ದೇಶದ ಪ್ರಧಾನಮಂತ್ರಿ ಯಾರು? ಮೋದಿ. ಮೋದಿಯಾ? ಹೇಗಿದ್ದಾರೆ ಮೋದಿ ನೋಡಲಿಕ್ಕೆ? ಅಜ್ಜ. ಓ ಅಜ್ಜವಾ? ಅವರಿಗೆ ಬೇಡ ಆಯ್ತಾ ಅಂತಲ್ಲ ಪ್ರಧಾನಮಂತ್ರಿ ಆಗೋದು, ಅಜ್ಜ ಆಗಿದ್ದಾರಲ್ಲ. ನಿನ್ನನ್ನಾದರೂ ಮಾಡ್ಬೋದಿತ್ತಾ ಅಂತ ಅಲ್ವಾ? ಸಪೋಸ್ ನೀನೇ ಮೋದಿ ಥರ ಆಗಿದ್ರೆ ಏನು ಮಾಡ್ತಿದ್ಯಾ? ನಾನು ಹೇಗೂ ಸಹ ಜೋರಿದ್ಯಾ? ಹೇಗೆ ಮಾಡ್ತೀಯಾ? ಇಡೀ ಕಂಟ್ರಿಯನ್ನು ಮ್ಯಾನೇಜ್ ಮಾಡಬೇಕಲ್ವಾ? ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಯಾರಿಗೆಲ್ಲ ಮನೆ ಇಲ್ಲ ಅವ್ರಿಗೆಲ್ಲ ಕೊಡ್ತೆ. ಮನೆಯೇ ಕೊಡ್ತಿ? ಹಾಂ, ಸರಿ. ಹಾಂ, ಮತ್ತೆ ಯಾರ ಹತ್ರ ದುಡ್ಡಿಲ್ಲ ಅವ್ರಿಗೆ ದುಡ್ಡು ಎಲ್ಲ ಕೊಡ್ತೆ. ನಿಂಗೆ ಯಾರ ಹತ್ರ ದುಡ್ಡಿಲ್ಲ ಅಂತ ನಿಂಗೆ ಗೊತ್ತಾಗ್ತದೆ, ಕೆಲವರು ಇಲ್ಲ ಅಂತ ಸುಳ್ಳು ಹೇಳ್ಬೋದಪ್ಪ. ಅವರ ಮನೆ ಹಾಗೆ ಕೇಳ್ತೆ ಅವರ ಫ್ರೆಂಡ್ಸ್ ಹತ್ರ. ಓಕೆ, ಹಾಗೆ ಜಾಸೂಸಿ ಮಾಡ್ತೀಯಾ? ಅಷ್ಟೇ, ಮತ್ತೆ ಬೇರೆ ಏನು ಮಾಡೋದಿಲ್ಲ, ದೇಶ ಉದ್ಧಾರ ಮಾಡೋದಿಲ್ಲ ನೀನು. ಯಾರಿಗೆ ಮನೆ ಕಟ್ಟಿ ಕೊಡ್ತಿ, ದುಡ್ಡು ಕೊಡ್ತಿ, ಇಷ್ಟೇ. ಮತ್ತೆ ದೇಶ ಹೇಗೆ ಉದ್ಧಾರ ಮಾಡ್ತೀಯಾ? ಈಗ ಕೆಲವು ಕಡೆ ರೋಡ್ ಸಮ ಇಲ್ಲ, ಕೆಲವು ಕಡೆ ಬ್ರಿಡ್ಜ್ ಸಮ ಇಲ್ಲ. ಅಲ್ಲಿ ಎಲ್ಲಿ ರೋಡ್ ಇರಲ್ಲ ರೋಡ್ ಮಾಡ್ತೆ. ಬ್ರಿಡ್ಜ್ ಎಲ್ಲ ಮುರಿದೋದ್ರೆ ಬ್ರಿಡ್ಜ್ ಮಾಡ್ಲಿಕ್ಕೆ ಹೇಳ್ತೆ. ಯಾರ ಹತ್ರ ಹೇಳ್ತೀಯಾ? ಮೇಸ್ತ್ರಿ ಹತ್ರ. ನಿಂದು ಪರಿಚಯದ ಮೇಸ್ತ್ರಿ ಯಾರಾದ್ರೂ ಇದ್ದಾರಾ? ಇಲ್ಲ. ಇಲ್ವಾ? ಮತ್ತೆ ಹೇಗೆ ಹುಡುಕ್ತಿ ಮೇಸ್ತ್ರಿಗಳನ್ನ? ಕೇಳ್ತೆ, ನಿಮಗೆ ಯಾರಾದರೂ ಗೊತ್ತಾ ಅವ್ರು ಹೇಳಿದ್ರೆ. ಯಾರ ಹತ್ರ ಕೇಳ್ತೀಯಾ? ನಿಂದು ಅಸಿಸ್ಟೆಂಟ್ ಹತ್ರವಾ? ಫ್ರೆಂಡ್ಸ್. ಓ, ಈಗ ನೀನು ಇದು ಎಂತ ಹೇಳು, ಪ್ರಧಾನಮಂತ್ರಿ ಆದರೂ ಸಹ ಫ್ರೆಂಡ್ಸನ್ನು ಇಟ್ಕೊಂಡಿರ್ತೀಯಾ? ಬೇರೆ ಯಾರು ಬೇಡ ನಿಂಗೆ ಅಸಿಸ್ಟೆಂಟ್ಗೆ? ಖಾಲಿ ಫ್ರೆಂಡ್ಸ್ ಮಾತ್ರ ಬೇಕು. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಾ? ಹಾಂ, ಅವರೇ ಎಲ್ಲ, ಬೇರೆ ಯಾರು ಬೇಡ? ಬೇಕು. ಹೌದಾ? ಏನಾಗಬೇಕಂತ ಇದೆಯಾ ದೊಡ್ಡೋಳಾದ್ಮೇಲೆ? ಡಾಕ್ಟರ್. ಡಾಕ್ಟರ್ ಆಗಬೇಕಂತ ಇದೆಯಾ? ಸೊ ಡಾಕ್ಟರ್ ಆಗಲಿಕ್ಕೆ ಏನು ಓದಬೇಕು? ಸೈನ್ಸ್. ಸೈನ್ಸ್ ತೊಗೊಳ್ಬೇಕು. ಸೈನ್ಸಲ್ಲಿ ಏನೆಲ್ಲ ಬರ್ತದೆ? ಈಗ ನಂಗೆ ಸೈನ್ಸ್ ಪಾಠ ಮಾಡಲಿಲ್ಲ ನಮಗೆ. ನಿಮಗೆ ಸೈನ್ಸ್ ಇಲ್ವಾ? ಸೈನ್ಸ್ ಟಫ್ ಇರ್ತದಂತ, ಹೌದಾ? ಗೊತ್ತಿಲ್ಲ. ಡಾಕ್ಟರ್ ಆದಮೇಲೆ ಏನು ಮಾಡ್ತೀಯಾ? ಪೇಷಂಟ್ಸಿಗೆ ಆಪ್ರೇಷನ್ ಎಲ್ಲ ಮಾಡ್ತೀನಿ. ಓ, ಡೈರೆಕ್ಟ್ ಆಪ್ರೇಷನ್ನೇ ಮಾಡ್ತೀಯ? ಈಗ ಜ್ವರ ಬಂದಿದೆ, ನಿಲ್ಲು, ಒಬ್ಬ ಪೇಷಂಟ್ಗೆ ಜ್ವರ ಬಂದಿದೆ, ಎಂತ ಮಾಡ್ತೀಯಾ? ಮಾತ್ರೆ ಕೊಡ್ತೆ. ಹೌದಾ? ಮಾತ್ರೆ ಕೊಟ್ಟರೆ ಮುಗೀತಾ? ಇಂಜೆಕ್ಷನ್ ಎಲ್ಲ ಕೊಡಬೇಕಾಗಿಲ್ವಾ? ಸೆಟಸ್ಕೋಪಿಂದ ಟೆಸ್ಟ್ ಎಲ್ಲ ಮಾಡ್ತೆ. ಜ್ವರ ಉಂಟ ಇಲ್ಲ ನೋಡ್ತೆ. ಮಾತ್ರೆ ಎಲ್ಲ ಕೊಡ್ತೆ. ಇಂಜೆಕ್ಷನ್ ಹಾಕ್ತೆ. ಈಗ ಒಂದು ಸಣ್ಣ ಮಗು ಬಂತು ಆಯಿತಾ, ಅದಕ್ಕೆ ಈಗ ಜ್ವರ ಉಂಟು, ಬಟ್ ನಿಂಗೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು. ಹೇಗೆ ಕನ್ವಿನ್ಸ್ ಮಾಡಿ ಇಂಜೆಕ್ಷನ್ ಕೊಡ್ತೀಯಾ? ಅಳ್ತಾ ಇರ್ತದಲ್ಲ, ಅದಕ್ಕೆ ಕಣ್ಣು ಮುಚ್ಚಿಸಿ. ಕಣ್ಣು ಮುಚ್ಚಿಸಿ ಮಾಡ್ತೆ. ಹೌದಾ?
ಹಾಗದು ಕೂಗುದಿಲ್ವಾ? ಚಾಕ್ಲೇಟ್ ಕೊಡ್ತೆ. ಓ ಚಾಕ್ಲೇಟ್ ಕೊಡ್ತೀನಿ. ನಿಂಗೆ ಇಂಜೆಕ್ಷನ್ ಅಂದರೆ ಹೆದರಿಕೆಯಾ? ಒಂದೊಂದ್ಸತಿ. ಇಂಜೆಕ್ಷನ್ ಎಷ್ಟು ಸಲ ತಗೊಂಡಿದ್ಯಾ? 2 ಸಲ. ನೀನು ಮಾಡುವುದಿಲ್ವಾ? ಅಳ್ತೆ. ನಿಂಗೆ ಸಹ ಡಾಕ್ಟ್ರ್ ಹಾಗೆ ಚಾಕ್ಲೇಟ್ ಕೊಟ್ಟಿದ್ದಾರಾ? ಇಲ್ವಾ? ಸೀದಾ ಹಚ್ಚುದೆ, ಚಾಕ್ಲೇಟ್ ಕೊಡ್ತೆ ಅಲ್ಲ. ಅಮ್ಮ ಕೊಡಿಸ್ತಾರೆ ಚಾಕ್ಲೇಟ್, ಅವ್ರು ಕೊಡಿಸಲ್ಲ. ಅವ್ರು ಕೊಡಿಸಲ್ಲ. ಆದರೆ ನೀನು ಡಾಕ್ಟ್ರ್ ಆದಮೇಲೆ ಚಾಕ್ಲೇಟ್ ಕೊಡಿಸ್ತೇವಲ್ಲ ಮಕ್ಕಳಿಗೆ. ಹಾಂ. ಈಗ ಆಪ್ರೇಷನ್ ಎಲ್ಲ ಮಾಡಬೇಕಾದ್ರೆ ನಿಂಗೆ ಹೆದರಿಕೆ ಆಗೋದಿಲ್ವಾ? ಆಗ್ತದೆ ಸ್ವಲ್ಪ ಸ್ವಲ್ಪ ಹೆದರಿಕೆ ಆಗೋದಾ? ಹಾಂ. ಸರಿ, ಈಗ ನೀನು ಒಂದು ದಿವಸದ ಮಟ್ಟಿಗೆ ದೇವ್ರಾದಿ ಅಂತ ಅನ್ಕೋ. ಏನೆಲ್ಲ ಮಾಡ್ತೀಯಾ? ಯಾರೆಲ್ಲ ಹುಡುಗಿಯರಿಗೆ ಚಿಕ್ಕ ಮಕ್ಕಳಿಗೆ ಹೊಡಿತಾರೆ ಅವ್ರಿಗೆ ಸಾಯಿಸಿ ಬಿಡ್ತೆ. ಒಬ್ಬ ಸಾಯಿಸಿ ಬಿಡ್ತಾಳೆ. ಯಾರು ಹುಡುಗಿಯರಿಗೆ ಉಪದ್ರ ಕೊಡ್ತಾರೆ ಅವಳನ್ನು ಸಾಯಿಸಿ ಬಿಡ್ತಾಳೆ. ಹಾಂ, ಮತ್ತು ಹುಡುಗರು ಇರುವುದಿಲ್ಲ ಹಾಗೆ ಏನು ಮಾಡ್ತೀಯಾ? ಅವ್ರಿಗೆ ಮತ್ತೆ ಕಳಿಸ್ತೆ. ಅವರನ್ನು ಪುನಃ ರಿಟರ್ನ್ ಕಳಿಸ್ತೀಯಾ? ಹಾಂ, ಮತ್ತು ಬೇರೆ ಏನು ಮಾಡ್ತೀಯಾ? ಯಾರ ಹತ್ರ ದುಡ್ಡಿರಲ್ಲ ಅವ್ರಿಗೆ ಹೇಗಾದರೂ ಮಾಡಿ ದುಡ್ಡು ಕೊಡಿಸ್ತೆ. ನಿಂಗೆ ಈಗ ಅದು ಇಂಪಾರ್ಟೆಂಟ್. ಯಾರ ಹತ್ರ ದುಡ್ಡು ಇರೋದಿಲ್ಲ ಅವ್ರಿಗೊಂದು ದುಡ್ಡು ಕೊಡಬೇಕು ಅಂತ. ಹಾಂ, ಎಷ್ಟು ದುಡ್ಡು ಕೊಡ್ತೀಯಾ? 5,000. ಹಾಂ, 5,000 ಕೊಟ್ಟು ಈಗ ಮತ್ತೆ ಅವ್ರು ನಿನ್ನನ್ನು ಪ್ರೇ ಮಾಡೋದೇ ಬಿಟ್ಟರು, ಆಗ ಏನು ಮಾಡ್ತೀಯಾ? ಅವ್ರಿಗೆ ಮತ್ತೆ ಹಣ ತಗೊಳ್ತೆ. ಓ, ವಾಪಸ್ ಕೊಡೋದು ತಗೊಳ್ಳೋದು ಪಾಲಿಸಿ ನಿಂದು? ಹಾಂ, ಸರಿ. ಮತ್ತೆ ಬೇರೆ ಏನು ಮಾಡ್ತೀಯಾ? ಬೇರೆ ಯಾರಾದ್ರೂ ಈಗ ಪೆಟ್ಸಿಗೆ ಹೊಡಿತಾರೆ ಅವ್ರಿಗೆ ಅಂತಾದ್ರೂ ಮಾಡ್ತೆ. ಅವ್ರಿಗೆ ಹೊಡಿಬೇಕಂತ. ಹೇಗೆ ಪೆಟ್ಸಿಗೆ ಅವ್ರು ಹೊಡೆದ್ರೆ ಆ ಥರ ಅವ್ರಿಗೆ ಸಹ ಯಾರಾದರೂ ಬಂದು ಹೊಡಿಬೇಕು, ಆ ಥರ. ಒಳ್ಳೆ ರಿವೆಂಜ್ ತಗೊಳ್ಳುವಂತೂ ಇದೆಯಾ ಅಲ್ವಾ? ಮತ್ತೆ ಅಮ್ಮ ಅಪ್ಪನಿಗೆಲ್ಲ ಏನು ಮಾಡೋದಿಲ್ಲ ಇಲ್ವಾ? ಅವ್ರು ಬೇಡವಾ ನಿಮಗೆ? ಖಾಲಿ ಬೇಕಿರೋದು ಯಾರು ದುಡ್ಡಿಲ್ಲ, ಯಾರು ಫೈಟ್ ಮಾಡ್ತಾರೋ ಅವ್ರು ಮಾತ್ರ. ಅಮ್ಮ ಅಪ್ಪ ಎಲ್ಲ ಬೇಡ ನಿಮಗೋಸ್ಕರ ನೀ ಏನು ಮಾಡ್ಕೊಳ್ತೀಯಾ? ಎಂತಾದ್ರೂ ಮಾಡ್ತೀನಿ. ಅದೇ ಎಂತಾದ್ರೂ ಅಂದರೆ ಎಂತ ಮಾಡ್ಕೊಳ್ತಿ? ಹೇಗೆ ಆದರೂ ನಂಗೋಸ್ಕರ ಮಾಡ್ತೀವಿ. ಎಲ್ಲರೂ ಸಹ ಪ್ರೇ ಮಾಡ್ತಾರೆ. ಆ ಪ್ರೇಯಿಂದ ನಾವು ತುಂಬ ದೊಡ್ಡವರಾಗ್ತೇವೆ. ಮತ್ತು ಅಮ್ಮಗೆ ಒಂದು ಚಂದ ಡ್ರೆಸ್, ಕಾರು, ಮನೆ ಎಲ್ಲ ಕೊಡಿಸ್ತೆ. ಡ್ರೆಸ್ ಸಾಕಮ್ಮನಿಗೆ, ಮನೆ ಕಾರು, ಮನೆ. ಮತ್ತು ದುಡ್ಡೆಲ್ಲ ಬೇಡ ಅಮ್ಮನಿಗೆ? ಬೇಕಲ್ಲ. ಮತ್ತು ನಿನ್ನ ಫ್ರೆಂಡ್ಸಿಗೆ ಪಾರ್ಟಿ ಎಲ್ಲ ಇಡ್ತೆ. ಅವರ ಬರ್ತಡೇ ಇದ್ದರೆ ಡ್ರೆಸ್, ಚಾಕ್ಲೇಟ್ಸ್ ಎಲ್ಲ ಕೊಡ್ತೆ, ಹಣ ಕೊಡ್ತೆ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹಣವಾ? ಯಾರಾದರೂ ಬಂದಿದ್ದಾರೆ ನಿನ್ನ ಹತ್ರ ಹಣ ಇಲ್ಲ ಅಂತ ಕೇಳ್ಕೊಂಡು? ಇಲ್ಲ. ಯಾವಾಗ ನೋಡಿದ್ರು ಹಣ. ಫಸ್ಟಿಗೆ ಅವ್ರಿಗೆ ಹಣ ಕೊಡ್ತೆ, ಇವರಿಗೆ ಪೆಟ್ಟು ಹೊಡಿತೆ, ಇದೇ ಇರೋದು ಅಲ್ವಾ? ಸರಿ, ನಿಮಗೆ ತುಂಬ ದುಡ್ಡು ಸಿಗಲಿ ಆಯಿತಾ? ಎಲ್ರಿಗೂ ಹಂಚ್ತಾ ಬಾ ಆಯಿತಾ? ಹಾಂ, ದುಡ್ಡು ಸಿಕ್ಕಿದಾಗ ಹಂಚಬೇಕಂತ ಅನ್ನಿಸೋದಿಲ್ವೇನೋ ನಿಂಗೆ ಖರ್ಚು ಮಾಡ್ಕೊತೀಯ? ಅಮ್ಮ ಅದು ಪ್ರೇ ಅದು ನಾವು ತುಂಬ ನಮಗೆ ಹಣ ಸಿಕ್ಕಿದ್ರೆ ಬೇರೆ ಅವ್ರಿಗೆ ಕೊಡಬೇಕು, ಆ ಥರ. ಹಾಗೆ. ಸೊ ಮನೇಲಿ ನೀನು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀಯಾ? ಡ್ಯಾನ್ಸ್, ಡ್ರಾಯಿಂಗ್, ಟಿವಿ ನೋಡ್ತೆ. ಟಿವಿಯಲ್ಲಿ ಏನು ನೋಡ್ತೀಯಾ? ಪಿಕ್ಚರ್ ನೋಡ್ತಾ ಇರೋದು, ಕಾರ್ಟೂನ್ ಎಲ್ಲ ನೋಡೋದಿಲ್ಲ? ಕಾರ್ಟೂನ್ ನಾವು ಜಾಸ್ತಿ ನೋಡಲ್ಲ ಅಲ್ವಾ? ಮತ್ತೆ ಖಾಲಿ ಪಿಕ್ಚರ್ ಯಾವ್ದು ಜಾಸ್ತಿ ನೋಡೋದು? ಕಾಂಚನ ಮೂವಿ ನೋಡೋದಾ? ಯಾವಾಗ ಸಹ? ಯಾಕೆ ನಿಂಗೆ ಅದು ಇಷ್ಟ ಆದದ್ದು? ಅದರಲ್ಲಿ ಭೂತ ಅದ್ರೋಲೆಲ್ಲ ಚಂದ ಉಂಟು, ಜೋಕ್ಸ ಉಂಟು. ಓ, ನಿಮಗೆ ಭೂತ ಅಂದರೆ ಇಷ್ಟವಾ? ಸ್ವಲ್ಪ ಅಂದರೆ ಉಪದ್ರ ಮಾಡ್ತಾರಲ್ಲ ಎಲ್ರಿಗೂ ಅಲ್ವಾ? ಅದು ಬೆಸ್ಟ್ ಭೂತ ಆಗಿದ್ರೆ ಅಲ್ವಾ? ಬೇಗ ರಿವೆಂಜ್ ತಗೊಳ್ಬೋದು ಅಲ್ವಾ? ಮನುಷ್ಯ ಆಗಿದ್ರೆ ಕಷ್ಟ ಆಗ್ತದಲ್ಲ. ಸರಿ, ಸ್ಕೂಲಲ್ಲಿ ಏನಾದರೂ ತಂಟೆ ಮಾಡಿದ್ಯಾ? ಇಲ್ಲ. ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದಾ? ಅದು ಎಕ್ಸಾಮಲ್ಲಿ ಚಂದ ಮಾರ್ಕ್ ಬರಲಿಲ್ಲ, ಅದಕ್ಕೆ. ಹೌದಾ? ಎಷ್ಟು ಕಡಿಮೆ ಬಂದಿತ್ತು? 15ಅಲ್ಲಿ 9 ಬಂದಿತ್ತು. ಓ, ಅಷ್ಟು ಕಡಿಮೆ ಬಂತಾ? ಸರಿ, ನನ್ನ ಕಾರ್ಯಕ್ರಮಕ್ಕೆ ಬಂದ್ಯಲ್ಲ, ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ TV.